ಬೈದನಂಚಿನ ಮಾತ ಅಣ್ಣ ನಕ್ಲೆಗೆ ಅಕ್ಕ ನಕ್ಲೆಗೆ ಅಮ್ಮ ನಕ್ಲೆಗೆ ಆಂಟಿ ನಕ್ಲೆಗೆ ಅಂಕಲ್ ನಕ್ಲೆಗೆ ಅಜ್ಜ ನಕ್ಲೆಗೆ ಅಜ್ಜಿ ನಕ್ಲೆಗೆ ದೊಡ್ಡಪ್ಪ ನಕ್ಲೆಗೆ ಚಿಕ್ಕಪ್ಪ ನಕ್ಲೆಗೆ ಮಲ್ಲ ಹಾಕ್ಲೆಗೆ ಎಲ್ಲಿ ಹಾಕ್ಲೆ ಇಲ್ಲದಕ್ಲೆಗೆ ಬರಿದಲ್ಲದಕ್ಲೆಗೆ ಮಾದರಿಗಳ ವೆರಿ ಗುಡ್ ಚಪ್ಪಾಳ ಎಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ರೂಪೇಶ್ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ಸೀಸನ್ 9 ವಿನ್ನರ್, OTT ಕೂಡ ಹೌದು, ಅದರ ಜೊತೆಗೆ ಟಿವಿಯಲ್ಲಿ ಬಂದಂತಹ ಸರಣಿಯ ವಿಜೇತ ಕೂಡ ಹೌದು. ಗಿರ್ಗಿಟ್ ಅನ್ನುವಂತಹ ತುಳು ಸಿನಿಮಾದ ಮುಖಾಂತರ ತುಳು ಸಿನಿಮಾ ರಂಗದ ಒಂದು ಭಾಷ್ಯವನ್ನೇ ಬದಲಾಯಿಸಿದಂತಹ ಒಬ್ಬ ನಟ, ನಿರ್ದೇಶಕ, ಸಕಲ ಕಲಾ ವಲ್ಲಭ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ನೆನೆಸಿಕೊಳ್ತಾ ಜೋರಾದ ಚಪ್ಪಾಳೆ ಬರಬೇಕು. ಇಡೀ ಕರ್ನಾಟಕವೇ ರೂಪೇಶ್ ಶೆಟ್ಟಿ ಅವರನ್ನ ಬಿಗ್ ಬಾಸ್ ಮೂಲಕ ಗೆಲ್ಲಿಸಿದೆ. ಆ ರೂಪೇಶ್ ಶೆಟ್ಟಿಗೆ ಜೈ ಹೇಳೋದಕ್ಕೆ ವೇದಿಕೆ ಮೇಲೆ ಮಿಸ್ಟರ್ ರೂಪೇಶ್ ಶೆಟ್ಟಿ, ಹಾಗೇನೆ ನಮ್ಮ ಜೊತೆಗಿರ್ತಕ್ಕಂತಹ ಕುಮಾರಿ ವಿಜೇತ ಪೂಜಾರಿ, ಇವರಿಗೆ ಜೋರಾದ ಕೈ ಚಪ್ಪಾಳೆಯ ಮೂಲಕ ವೇದಿಕೆಗೆ ವೆಲ್ಕಮ್ ಮಾಡಿಕೊಳ್ಳೋಣ. ಪುತ್ತೂರು ಪ್ರೀತಿಯ ಸ್ವಾಗತದೊಂದಿಗೆ ವಿಜೇತ ಪೂಜಾರಿ ಅವರು ಕೂಡ ವೇದಿಕೆಗೆ ಬರಬೇಕು. ಸೊ ಹಾಗೆ ನಮ್ಮ ರೂಪೇಶ್ ಅಣ್ಣ ಇದ್ದಾರೆ, ಜೋರ ಚಪ್ಪಾಳೆ. ಶೀಘ್ರವಾಗಿ ಜೈ ಕೂಡ ಹಾಕ್ಲಿಕ್ಕಿದ್ದಾರೆ, ಏನಂತ ತಮಗೆ ಗೊತ್ತಾಗಿದೆ. ಜೊತೆಗೆ ನಮ್ಮ ಸಹಚರೈ ಉಮೇಶ್ ನಾಯಕ್ ಪುತ್ತೂರು, ಕುಮಾರಿ ವಿಜೇತ ಪೂಜಾರಿ ಅವರು, ಸೊ ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಇವರಿಗೆ ಒಂದು ಸ್ವಾಗತವನ್ನು ನಮ್ಮ ಸಹಚರೈ ಅವರು ನಮ್ಮೆಲ್ಲರ ಪ್ರೀತಿಯ ಸ್ವಾಗತಗಳೊಂದಿಗೆ. ಹೇಗಾಯ್ತು ಪಿಲಿಗೊಬ್ಬು? ಈ ಪಿಲಿಗೊಬ್ಬಿನ ಕಾರ್ಯಕ್ರಮವನ್ನು ನೋಡಿ ನಮ್ಮ ತುಳುನಾಡಿನ ಹುಡುಗ ನಮ್ಮ ರೂಪೇಶ್ ಶೆಟ್ಟಿಗೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾತ ಜನಕ್ಲಿನ ಉದ್ದೇಶಿಸಿದ ಪಾತ್ರ ಬಗ್ಗೆ ಏನೊಂದಿಲ್ಲ. ಜನ ಸುಮಾರು ಅಂಚದ ಇನ್ನೊಂದು ಡೈಲಾಗ್ ಬಂದೆ ಅನ್ಸರು ಸುಮಾರು ಟೈಮ್ ಅನ್ಪನಂದೆ. ಬೈದನಂಚಿನ ಮಾತ ಅಣ್ಣ ನಕ್ಲೆಗೆ ಅಕ್ಕ ನಕ್ಲೆಗೆ ಅಮ್ಮ ನಕ್ಲೆಗೆ ಆಂಟಿ ನಕ್ಲೆಗೆ ಅಂಕಲ್ ನಕ್ಲೆಗೆ ಅಜ್ಜ ನಕ್ಲೆಗೆ ದೊಡ್ಡಪ್ಪ ನಕ್ಲೆಗೆ ಚಿಕ್ಕಪ್ಪ ನಕ್ಲೆಗೆ ಮಲ್ಲ ಹಾಕ್ಲೆಗೆ ಎಲ್ಲಿ ಹಾಕ್ಲೆ ಇಲ್ಲದಕ್ಲೆಗೆ ಬರಿದಲ್ಲದಕ್ಲೆಗೆ ಮಾದರಿಗಳ ವೆರಿ ಗುಡ್ ಯಾಕಂದ್ರೆ ಇಂಕ ಅಂಚಿನ ವೈಬ್ ದಿಕ್ಕಿನ ಮಾತ್ರ ಟಕ್ಕ ಪಂಡ್ರಾಪನು. ಸೊ ಥ್ಯಾಂಕ್ ಯು. ಯಾನ್ ಪಿಲಿಗೊಬ್ಬು ಸುರುದ್ ಎಡಿಷನ್ಗೆ ಬರ್ರೆ ಆತಜಿ, ಬಟ್ ಹೆಂಗ ಆತ ಮಲ್ಲ ಐಡಿಯಾ ಜನ್ ಯಾರ ಎಣ್ಣೆ ಕುಲ್ಲಡ್ ಬರ್ಲ ಇಂಕ ಬಾರಿ ಮಲ್ಲಡ್ ಮಲ್ಪುವ. ಸೊ ಪುತ್ತೂರು ಒಂದು ರೇಂಜಿಗೆ ಉಪ್ಪು ಒಂದು ಆಂಡ್ ಆ ಬಣ್ಣಗ ಗೊತ್ತಾನೊಂದು ಖಾಲಿ ಪಿಲಿಗೊಬ್ಬು ಮಾತ್ರ ಆತು. ಅವ್ಳು ಫುಡ್ ಫೆಸ್ಟಿವಲ್ ಒಂದುಂಡು ಹೊರ ಕನ್ಫ್ಯೂಷನ್ ಆಪುಂಡಂಗೆ వాళ్ళ ಪುತ್ತೂರದ ಜಾತ್ರೆ ಒಂದುಂಡ ಅಂದು ಖಂಡಿತವಾದ್ಲ ಪುತ್ತೂರುಡು ಒಂಜಿ ಕೊರತೆ ಇತ್ತು. ನಮ್ಮ ಕುಡ್ಲಡ ಆದುಪ್ಪು ಉಡುಪಿಡ ಆದುಪ್ಪು ಇಂಚಿನ ಕಾರ್ಯಕ್ರಮ ಆವೊಂದುಂಡು, ಬಟ್ ಪುತ್ತೂರುಡ್ಲ ಒಂಜಿ ಪಿಲಿತ ಸೌಂಡ್ ನಲ್ಲ ಜೋರಾದಕ್ಕೆ ಏನೊಂದು ಪನ್ಪುನ ಅಂಚಿನ ಒಂಜಿ ಎಲ್ಲೇ ಕೊರತೆ ಇತ್ತು. ಅಯ್ನ ಮಲ್ಲ ಮಟ್ಟಡು ದಿಂಜಾದ ಕೊರ್ತಿನಾರ ನಮ್ಮ ಸಹಜಣ್ಣೆ ಅರೆಗೊಂಜಿ ಜೋರಾನ ಚಪ್ಪಾಳೆ ಕೊರಡು ಐದ ಒಟ್ಟುಗು ಪ್ರತಿ ವರ್ಷ ನೆಡ್ದು ಮಲ್ಲ ಮಲ್ಪರ ಸಾಧ್ಯ ಹಚ್ಚಿ ಆಂಡಲ ಪ್ರತಿ ವರ್ಷ ಮಲ್ಲ 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 ಲೆವೆಲ್ಡಿ ಪಿಲಿಗೊಬ್ಬು ಆಪಲೆ ಕಾವಡು ಆಯ್ಕೆ ನಿಖಿಲ್ ಮಲ್ಬೋಡ ಆಯ್ನಿ ತನು ಮನ ಡೆಫಿನೆಟ್ಲಿ ಬೋಡು ದನಲ ಬೋಡು ಆಂಡ್ ಐದು ಒಟ್ಟುಗು ಸಹಜಣ್ಣಗ ಮಲ್ಲ ಮಟ್ಟದ ಬೆಂಬಲ ಪ್ರೋತ್ಸಾಹ ಕೊರಿಯರ್ನ ಆಂಡ ಇಂಚಿನ ವೇದಿಕೆ ಮಾಮಲ್ಲ ಮಟ್ಟದ ಆ ಒಂದು ಪಡು ಆಲ್ ದ ವೆರಿ ಬೆಸ್ಟ್ ಅಣ್ಣ. ಅಂಚನೆ ಖುಷಿದಾದನ್ ಬನ್ನಾಗಿದ್ದೆ ಯಾನಲ್ಪ ಕುಲ್ದಿದ್ದೆ ಅಪ್ಪ ಕೊಂಚ ಪಿಲಿನಲ್ಲಿ ಕ್ಯಾಂಡ್ ಕಲ್ಲೆಗ ಟೈಗರ್ಸ್ ಹಾಕಲ್ನ ಖುಷಿದಾದನ್ ಬಂಡೆ ಬಿಗ್ ಬಾಸ್ ರೂಪನಾಗ ಬಿರೋರ್ ಗುಡ್ಲದ ಉದಯಣ್ಣ ಬಂದಿದ್ದು ಒಂಜಿ ಪಿಲಿ ಗಡ ಪುಡ್ಲಿ ಅನ್. ಸೊ ಅರ್ನ ತ್ರೂ ಇಂದೆಟ್ ಉಪ್ಪುನ ಪಿಲಿ ತಗಲ ಬೈದಿತ್ತರ. ಸೊ ಅಂಜಾದ ಐನ್ಲ ತೂಪುನ ಅಂಚಿನ ಅವಕಾಶ ದಿಕ್ಕಂಡು ಅಂಚನೆ ಅಕ್ಷಯ್ ಕಲ್ಲೆಗೆ ಇಂಕ್ಲೆಗೆ ಅವಾಗ ಮತ್ತೆ ಸಪೋರ್ಟ್ ಮಾಡ್ತೊಂದಿದ್ದರು. ಸೊ ಅರೆಲ್ಲ ಎನ್ನೋನ್ವ ಈ ಗಳಿಗೆಡು ಅಂಚನೆ ಬಾರಿ ಪೊರ್ಲದ ವೇದಿಕೆ ಐದೊಟ್ಟಿಗೂ ಖುಷಿದಾದನ್ ಬನ್ನಗ ಮುರಳಿ ಸರ್ ನಮ್ಮ ಎದುರುಡ್ಲಿ ಯಾನ್ ದಾದೇನೊಂದಿತ್ತು ಅಂತ ಬಂದ. ನಾನೇನು ಅನ್ಕೋತಾ ಇದೆ ಅಂದ್ರೆ ಮುರಳಿ ಸರ್ ಬಂದ್ಬಿಟ್ಟು ಹೋಗ್ಲಿ ಪಾಪ ಅವ್ರಿಗೆ ಬಿಸಿ ಇದಾರೆ ಅವರು, ನಾವು ಲೇಟ್ ಆದ್ರೂ ಪರವಾಗಿಲ್ಲ ಅಂತ. ಬಟ್ ಅವ್ರಿಗೆ ಅರ್ಥ ಆಗ್ಲಿ ಅಂತ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಅವ್ರು ಏನು ಹೇಳಿದ್ರು ಅಂದ್ರೆ, ಇಲ್ಲ ನಾನು ಆಮೇಲೆ ಹೋಗ್ತೀನಿ, ನೀವು ಫಸ್ಟ್ ಬಂದಿದ್ದೀರಾ, ನಿಮ್ಮೂರು, ನೀವು ಫಸ್ಟ್ ನಿಮ್ಮ ಜನರ ಹತ್ರ ಮಾತಾಡಿ ಆಮೇಲೆ ನಾನು ಮಾತಾಡ್ತೀನಿ ಅಂತ. ದಾಟ್ ಈಸ್ ಕಾಲ್ಡ್ ರಿಯಲ್ ಆಕ್ಟರ್ ಅಥವಾ ರಿಯಲ್ ಸೆಲೆಬ್ರಿಟಿ ಅಂದ್ರೆ ಹಂಗಿರ್ಬೇಕು. ಅದು ಸಿಂಪ್ಲಿಸಿಟಿ ನಮ್ಮ ತುಳುನಾಡಿನ ಜನರು ಇಷ್ಟಪಡುವಂಥದ್ದು. ಅಂಡ್ ಅವರ ಭಗೀರ ಸಿನಿಮಾ ಬರ್ತಾ ಇದೆ, ಅದ್ರಲ್ಲಿ 40% ನಮ್ಮ ತುಳುನಾಡಿನಲ್ಲೇ ಶೂಟ್ ಆಗಿದೆ. ಸೊ ನಾವೆಲ್ಲ ನೋಡ್ಬೇಕು, ಅವಾಗ ಮತ್ತೆ ಸೆಕೆಂಡ್ ಇಯರ್ ಮತ್ತೆ ಬರ್ತಾರೆ ಅವ್ರು ಮುಂದಿನ ವರ್ಷ. ಅಣ್ಣ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಅಂಚನೆ ಜಾಸ್ತಿ ಬಾತಿ ರುಜಿ ಪಿಲಿ ನಲಿಕೆ ಅತ್ತಂದ ಪಿಲಿ ಗೊಬ್ಬು ಒಂದು ಪನ್ಪುನಂಚಿನ ಅವು ಕೇವಲ ಕಲೆ ಅತ್ತು ಒಂಜಿ ತುಳುವನ ಐಡೆಂಟಿಟಿ. ಸೊ ಅಂಚಿನ ವೇದಿಕೆಯನ್ನು ಉಂಡು ಮಲ್ತಿನ ಅಂಚಿನ ಸಹಜನ್ನೇ ಅಂಡ್ ಇಡೀ ತಂಡಗೆ ಜೋರಾನ ಚಪ್ಪಾಳೆ ಕೊರ್ಲೆ ಎಡ್ಡ ಅವಡು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ. ಅಂಚನೆ ವಿಖ್ಯಾತರಲ್ಲಿರ್ಬೇಕ
ಅನುರಾಗರ್ ಒಳ್ಳೆಯರು ಬಂಡ ಯಾನ್ ಜಾಸ್ತಿ ಪಾತ್ರ ಲಾಭಜಿ. ಎಸ್, ಆಲ್ ದ ವೆರಿ ಬೆಸ್ಟ್. ಸಂಶಯ ನಮ್ಮ ರೂಪೇಶ್ ಶೆಟ್ಟರಿಗೆ ಧನ್ಯವಾದ ಸಲ್ಲಿಕೆ ಮಾಡ್ತೊಂದು ಇರ್ನಲ್ಲ ತುಳು ಚಿತ್ರರಂಗದ ನಿರ್ದೇಶನ ಮಾಡ್ತೊಂದು ಇಪ್ಪನೆಚ್ಚಿನ ಜೈ ಪನ್ಪನೆಚ್ಚಿನ ಮೂವಿ ಅತಿ ಶೀಘ್ರವಾದ ಬರ್ರ ರೆಡಿ ಆದೊಂಡು ತುಳು ಚಿತ್ರರಂಗದ ಅದಾಂಡ ರೂಪೇಶ್ ಶೆಟ್ಟರ್ ಮಲ್ತೇರ ಬಂಡ ಅವು ಒಂದಾತು ಸ್ಪೆಷಾಲಿಟಿ ನಮ್ಮ ಗೊತ್ತೇ ಉಂಡು. ಸಾಮಾಜಿಕವಾದ ಕಳಕಳಿಲ್ಲ ದೀವೊಂದು ಇಪ್ಪನೆಚ್ಚಿನ ರೂಪೇಶ್ ಶೆಟ್ಟರ್ಗೆ ಲೆಡ್ಡೆ ಅವಡು ಆ ಪುತ್ತೂರದ ಮಾಲಿಂಗೇಶ್ವರ ದೇವರು ಇರಗ ಆಯುಷ್ ಆರೋಗ್ಯ ಭಾಗ್ಯನ ಸದಾಕಾಲ ಕೊರಡು ಜನಕ್ಲಿನ ಪ್ರೀತಿ ಸದಾಕಾಲ ಇಪ್ಪಡ ಬಂದು ರೂಪೇಶ್ ಶೆಟ್ಟರ್ಗೆ ಒಂದು ಜೋರಾಯಿನ ಚಪ್ಪಾಳೆ ಕೊರಡು ನನ್ನ ತುಂಬು ನಮ್ಮೊಟ್ಟಿಗೆ ಪರಂಚಿನ ವಿಜೇತ ಪೂಜಾರಿ ಒಂದು ರಡ್ಡು ಪಾತ್ರ ಬಂದಕ್ಕೆ ಮಾತೆರಿಗ್ಲ ನಮಸ್ಕಾರ. ಎಂಕ್ ಇರ್ನಾಥ್ ಪಾತೆರ ಗೊತ್ತಿಜ್ಜಿ, ಬಟ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸಾಜ್. ಸೊ ಏನನ್ನು ಈ ಸ್ಟೇಜ್ ಇರ್ಲೆತ್ತಾರೆ ಈ ತಿತ್ ಮಲ್ಲ ದಿಗ್ಗಜದ ನಡುಟ್ಟು ಎಂಕೊಂಜಿ ಸ್ಟೇಜ್ ಶೇರ್ ಮನ್ಪುನ ಅವಕಾಶ ಕೊರಿಯರ್. ಸೊ ಐಕೋಸ್ಕರ ಮಸ್ತ್ ಥ್ಯಾಂಕ್ಸ್. ಈತ್ ಕ್ರೌಡ್ ಏತ್ ಬರ್ಸ ಬರ್ತನಲ್ಲ ನನ್ನೆಲ್ಲ ಕ್ರೌಡ್ ಅಂಚನೆ ಉಂಡು ಐಂತೂದು ಖುಷಿ ಆಪುಂಡು ದಯಪಣೆ ಯಾನ್ಲ ಪುತ್ತೂರ್ದಾಲೆ. ಸೊ ಎಂಕ್ ಮಸ್ತ್ ಖುಷಿ ಆಂಡ್ ಇಡೇ ಬರ್ತದೆ ಆ್ಯಂಡ್ ಪೂರಾ ಏರ್ ಮಾತ ಯಾನ್ ಒಂಜಿ ಪರ್ಫಾರ್ಮೆನ್ಸ್ ತುಯ್ಯ ನನ್ನೆಲ್ಲ ಪರ್ಫಾರ್ಮೆನ್ಸ್ ತುಯ್ಯರ್ ಉಂಡು. ಸೊ ಯು ಗೈಸ್ ಆರ್ ಡೂಯಿಂಗ್ ವೆರಿ ವೆಲ್ ಜಾಬ್. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ವೇದಿಕೆಡ್ ಸೇರ್ ನಂಚಿನ ರೂಪೇಶ್ ಶೆಟ್ಟಿ ಅಂಚನೆ ವಿಜೇತ ಪೂಜಾರಿ ಒಟ್ಟುಗುಲ್ಲೇರೆ ಸಾಜರಾಯಿ ಬರೊಂದುಲ್ಲೇರೆ ಈತ್ ಪಿಲಿಕುಲು ಬತ್ತೇರೆ ನನೊಂಜಿ ಪಿಲಿ ಬತ್ತಿ ಬೊಕ್ಕ ಈ ಪಿಲಿನ ನಲಿಪಾವಡು ಸಾಜಣ್ಣನ ಒಟ್ಟಿಗೆ ಸ್ಟೇಜ್ ಡುಪ್ಪೇರು ರೂಪೇಶ್ ಶೆಟ್ಟಲ ಸ್ಟೇಜ್ ಡುಪ್ಪೇರು ಅಂಚನೆ ನಮ್ಮ ತಾಸದ ಪೆಟ್ಟಿಲ ತಯಾರಾದುಂಡು. ಸೊ ಅಂಚಾದು ತಾಸದ ಪೆಟ್ಟಿಗೆ ರೂಪೇಶ್ ಶೆಟ್ಟು ನಲಿಪುನ ಪೊರ್ಲು ತೂದರ ಅಂಚತ್ತು ರೂಪೇಶ್ ಓವು ಕೇಳಲ್ಲ ರೆಡಿ ಅಂದತ್ತು ನನ್ನ ಜೈ. ಓಕೆ ರೆಡಿ ಚಪ್ಪಾಳ ಪುತ್ತೂರು. ಎಸ್, ಥ್ಯಾಂಕ್ ಯು. ತುಳುನಾಡದ ಮಲ್ಲಪಿಲಿ ಒಂದು ಚಪ್ಪಾಳೆ ಬರೋಣತ ಮಾತಾ ಪುತ್ತೂರು ಬೆಳಿಗಬ್ಬು. ಎಸ್, ಎಸ್ ಎಸ್, ಮಾತೆ ನನ್ನ ಜೋರ್ದ ತಾಟಿ ಬರಡೆ ಬರ್ಬಿಡು. ವೈಕಲ ರೆಡಿ, ವೈಕಲ ಜೈ ಚಪ್ಪಾಳ. ಎಸ್, ಎಲ್ಲರ ಜೋರಾದ ಚಪ್ಪಾಳೆ ಬರಬೇಕು ರೂಪೇಶ್ ಶೆಟ್ಟಿ ಅವರಿಗೆ. ಎಸ್, ಬ್ಯೂಟಿ. ಓಕೆ, ಥ್ಯಾಂಕ್ ಯು ಪುತ್ತೂರು ರೂಪೇಶ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಇರಗಲ ಸರಿ, ಧನ್ಯವಾದ ಸಲ್ಲಿಕೆನೆ ಮಲ್ತೊಂದು ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.